ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಆ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್ ಯಾವುದಿರುತ್ತೆ ಅಂತ ನೋಡಬೇಕು. ಯಾಕೆ ಅಂತ ಹೇಳಿದರೆ ಬ್ರೆಡ್ ಇನ್ ದ ಸೆನ್ಸ್ ಯಾವುದು ಕೂಡ ಆಗುತ್ತೆ. ಸೊ ನಾವು ತಿನ್ನುವಂಥ ಆಹಾರವನ್ನು ಕೂಡ ನಾವು ಬ್ರೆಡ್ ಅಂತ ಹೇಳ್ತೀವಿ. ಹಾಗೆಯೇ ನಾವು ಹೆಚ್ಚಾಗಿ ಬಳಕೆ ಮಾಡುವಂಥದ್ದು ಅದರಲ್ಲೂ ಕೂಡ ನಾರನ್ಸ್ ಬ್ರೆಡ್ ಸೂಪರ್ ಆಗಿರುತ್ತೆ, ವೆರಿ ಟೇಸ್ಟಿ, ಲೆಸ್ ಶುಗರ್. ಸೊ ಸಕ್ಕರೆ ತುಂಬ ಕಮ್ಮಿ ಇರುತ್ತೆ. ಯಾರಿಗೆಲ್ಲ ಡಯಟ್ ಮಾಡಬೇಕು ಅಂಥವ್ರಿಗೆಲ್ಲ ಬೆಸ್ಟ್ ಆಗಿರುವಂಥದ್ದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ಮೇಘನಾ ಅವರು ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾವುದರಿಂದ ಯಾವ ರೀತಿಯಾದಂಥ ಅಡುಗೆ ಅವ್ರನ್ನೇ ಕೇಳಬೇಕು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಮೇಘನಾ. ಥ್ಯಾಂಕ್ ಯು. ಸೊ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಎಸ್, ಎಜುಕೇಷನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ? ಓಕೆ ಮೇಘನಾ, ಯಾವಾಗಲೂ ಬರುವಾಗ ನೀವು ಸ್ವಲ್ಪ ಪೇಸ್ಟ್ರೀಸ್ ಇಂಥದ್ದೆಲ್ಲ ಮಾಡೋದ್ರಲ್ಲಿ ತುಂಬ ಹುಷಾರು. ಸೊ ನಮಗೆ ಯಾವ ರೀತಿಯಾದಂಥ ಅಡುಗೆ ಇವತ್ತು ಹೇಳ್ಕೊಡ್ತಾ ಇದ್ದೀರಿ? ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಕಾಂತಾರ ಮೂವಿಗೆ. ಥ್ಯಾಂಕ್ ಯು ಸೋ ಮಚ್. ಬ್ಲಾಕ್ ಬಸ್ಟರ್ ಮೂವಿ. ಥ್ಯಾಂಕ್ ಯು. ಫೀಲಿಂಗ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ. ಇದು ಉಲ್ಟಾ ನೀವು ಆ್ಯಂಕರ್ ಆದಾಗೆ, ಬಟ್ ನಂಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಆ ಒಂದು ಉತ್ತಮವಾದಂಥ ಒಂದು ಮೂವಿಯಲ್ಲಿ ಅದರಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ ಅಂತೇಳಿ ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಈ ಥರ ಎಲ್ಲ ಅಪ್ರಿಸಿಯೇಷನ್ ಸಿಗುವಾಗ ಇನ್ನೂ ಖುಷಿ ಆಗುತ್ತಲ್ವಾ? ಎಸ್. ಸೊ ಈಗ ನಾನು ಉಲ್ಟಾ ನಾವು ನಮ್ಮ ಚೇಂಜ್ ಮಾಡ್ಕೊಳ್ಳೋಣ. ಸೊ ಈಗ ನಾನೇ ಆ್ಯಂಕರ್. ಸರಿ ಮೇಘನಾ, ಯಾವ ಅಡುಗೆ ಮಾಡ್ತಿದ್ದೀರಿ? ಫಸ್ಟ್ ಒನ್ ಈಸ್ ಕೊಕೊನಟ್ ಪುಡಿಂಗ್ ಅಂತ ಒಂದು, ಮತ್ತೆ ಬಟರ್ಫ್ಲೈ ಚಿಕನ್ ಅಂತ ಸ್ನ್ಯಾಕ್ಸ್ ಟೈಪಲ್ಲಿ. ಬಟರ್ಫ್ಲೈ ಚಿಕನ್, ಅದಕ್ಕೇನಾದರೂ ಬಟರ್ಫ್ಲೈ ಹಾಕ್ತೀರಾ? ಇಲ್ಲ ಬಟರ್ಫ್ಲೈ ಇಲ್ಲ. ಬಟರ್ಫ್ಲೈ ಇಲ್ಲ, ಬಟ್ ಬಟರ್ಫ್ಲೈ ಶೇಪಲ್ಲಿ ಇರುತ್ತಾ? ಹಾಂ, ಸ್ವಲ್ಪ ಬಟರ್ಫ್ಲೈ ಶೇಪಲ್ಲಿ ಬರುತ್ತೆ. ಸ್ನ್ಯಾಕ್ ಟೈಮ್ ನಿಮಗೆ. ಓ ಓಕೆ. ಸೊ ಯಾವಾಗಲೂ ಡಿಫ್ರೆಂಟ್ ಟೈಪ್ ಆದಂಥ ರೆಸಿಪೀಸ್ ಆ್ಯಂಡ್ ಇಂಥ ಒಂದು ಇನೋವೇಟಿವ್ ರೆಸಿಪೀಸ್ ನಂಗೆ ತುಂಬ ಇಷ್ಟ. ಸೊ ಇವತ್ತು ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಕಿಚನ್ಗೆ ಹೋಗೋಣ. ಕಮ್. ಎಸ್ ಮೇಘನಾ, ಸೊ ಫಸ್ಟ್ ಈಗ ನಮ್ಮದು ಏನು ರೆಸಿಪಿ? ಈಗ ಕೊಕೊನಟ್ ಪುಡಿಂಗ್ ಮಾಡುವ. ಪುಡ್ಡಿಂಗ್. ಹೌದು. ಓಕೆ. ಸೊ ಯೂಶ್ವಲಿ ಎಗ್ ಪುಡ್ಡಿಂಗ್ ಬೇರೆ ಬೇರೆ ಮಾಡ್ತಾರೆ, ಪೈನಾಪಲ್ದೆಲ್ಲ. ನೀವೀಗ ಕೋಕೋನಟ್ ಪುಡಿಂಗ್ ಪ್ಯೂರ್ ವೆಜ್ ಇದು. ಓಕೆ. ಜಸ್ಟ್ 10 ಮಿನಿಟ್ಸ್. ಇದಕ್ಕೆಲ್ಲ ಏನು ಎಗ್ ಎಲ್ಲ ಯೂಸ್ ಆಗೋದಿಲ್ಲ? ಓ ವೆರಿ ನೈಸ್. ರೆಸಿಪಿ 10 ಮಿನಿಟ್ಸ್ ಅಲ್ಲಿ ಆಗುತ್ತೆ ಅಷ್ಟೇ. ವೆರಿ ನೈಸ್. ಹಾಗಾದ್ರೆ ಶುರು ಮಾಡೇ ಬಿಡೋಣ. ಹೌದು, ಮಾಡೇ ಬಿಡು. ಹೇಗೆ? ಸೊ ಫಸ್ಟ್ ನನಗೆ ನಾನ್ ಸ್ಟಿಕ್ ಪ್ಯಾನ್ ಕೊಡಿ. ಓಕೆ. ಫ್ಲೇಮಲ್ಲಿ. ಸೊ ನೀರೇನಾದರೂ ಹಾಕ್ಬೇಕಾ ಅದಕ್ಕೆ? ಬೇಡ, ಬೇಕಾಗಿಲ್ಲ. ಸೊ ಇದು ಕೊಕೊನಟ್ ಮಿಲ್ಕ್ ನಾನು ಮಾಡಿ ತಂದಿದ್ದೇನೆ ಆಯ್ತಾ. ಸೊ ಇದನ್ನು ಕೊಕೊನಟ್ ಗ್ರೈಂಡ್ ಮಾಡಿ ಅದರ ಮಿಲ್ಕ್ ಅಂತ ತೆಗೆದ್ರೆ ಆಯ್ತು. ಅದರ ಎಕ್ಸ್ಟ್ರಾಕ್ಟ್. ಹೌದು, ಆದರೆ ತುಂಬಾ ಗಟ್ಟಿ ಇರುವಂಥದ್ದು ತೆಳು ಆದರೂ ಆಗುತ್ತೆ. ಆಗುತ್ತೆ. ಸೊ ಇದನ್ನು ಪ್ಯಾನಿಗೆ ಹಾಕುವ. ಇದರಲ್ಲೇ ಒಂದು 1/4 ಕಪ್ ಅಷ್ಟು ಇಟ್ಟರೆ ಸಾಕು ನಮಗೆ. ಇದರಲ್ಲಿ ಅದರಲ್ಲಿ ಬಾಕಿ ಉಳಿಸ್ಕೊಳ್ಬೇಕಾ? ತುಂಬ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇರಲಿಯಾ? ಹಾಂ, ಶುಗರ್ ಹಾಕ್ತೀನಿ.
ಇದೊಂದು 1 ಕಪ್ ಮಿಲ್ಕಿಗೆ ಒಂದು 1/4 ಕಪ್ ಶುಗರ್ ಹಾಗೆ ಅಂದಾಜು. ತುಂಬ ಶುಗರ್ ಇದ್ದರೆ ನೀವು ಹಾಕ್ಬೋದು, ಟೇಸ್ಟ್ ಆಗ್ತದೆ. ಆ್ಯಂಡ್ ಪುಡಿಂಗ್ ತುಂಬ ಸ್ವೀಟ್ ಇದ್ರೂ ಇಷ್ಟ ಆಗಲ್ಲ. ಹೌದು, ಮೈಲ್ಡ್ ಸ್ವೀಟ್ ಇದ್ರೇ ಬೆಟರ್ ಅಲ್ಲ. ಹೌದು, ಸಾಕಾಗ್ತದೆ. ಸೊ ಈಗ ನಾವು ಈ ಮಿಲ್ಕನ್ನು ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕಾಯ್ತಾ? ಓಕೆ, ಇದು ಮಿಕ್ಸ್ ಮಾಡಲಾ? ಹಾಂ, ಮಾಡಿ. ಸೊ ಇದು 1/4 ಕಪ್ ಮಿಲ್ಕ್ ಅಲ್ಲ, ಸೊ 1/4 ಕಪ್ ಕಾರ್ನ್ಫ್ಲೋರ್ ಹಾಕಿದರೆ ಸಾಕು. ಇದು ಸ್ವಲ್ಪ ಟೈಟ್ನೆಸ್ ಬರಲಿಕ್ಕೆ ಅಷ್ಟೇ. ಸೊ ನೀವು ಬೇಕಿಂಗ್ ಎಲ್ಲ ನಿಮ್ಗೆ ತುಂಬ ಇಷ್ಟ ಅಂತ ಯಾವಾಗಲೂ ನೀವು ಹೇಳ್ತೀರಿ. ಬೇಕಿಂಗಲ್ಲಿ ಯಾವ್ಯಾವ ಟೈಪಲ್ಲಿ ಕೇಕ್ಸಾ ಏನು? ಎಲ್ಲ ಟೈಪ್, ಪೇಸ್ಟ್ರಿ ಕೇಕ್ಸ್, ಕಪ್ ಕೇಕ್ಸ್, ಪುಡಿಂಗ್, ಚೀಸ್ ಕೇಕ್ಸ್ ಮಾಡ್ತೀನಿ ಫ್ರೀ ಟೈಮ್. ಬ್ರೆಡ್ ಮಾಡಿದ್ದೀರಾ? ಇಲ್ಲ, ಟ್ರೈ ಮಾಡಲಿಲ್ಲ. ಹಾಂ, ಟ್ರೈ ಮಾಡೋ ಅಗತ್ಯನೂ ಇಲ್ಲ. ಯಾಕೆ ಗೊತ್ತಾ? ಈಸಿಯರ್ ವೇ ಈಸ್ ದಿಸ್ ಒನ್. ನಮ್ಮ ನಾರನ್ಸ್ನವರ ಮಿಲ್ಕ್ ಬ್ರೆಡ್ ಆಗಿರಲಿ, ಸ್ವೀಟ್ ಬ್ರೆಡ್ ಆಗಿರಲಿ, ಬ್ರೌನ್ ಬ್ರೆಡ್ ಆಗಿರಲಿ, ಯಾವ ಟೈಪ್ ಬ್ರೆಡ್ ಬೇಕು ಈಸಿಯಲ್ಲಿ ಲಭ್ಯವಾಗಿರುವಾಗ ಪ್ಯಾಕೆಟ್ ಕಟ್ ಮಾಡೋದು, ಹಾಕ್ಕೊಳ್ಳೋದು, ಆ ಥರ ಇರುವಾಗ ಯಾಕೆಲ್ಲ ಕಷ್ಟಪಡಬೇಕಲ್ವಾ? ಸೊ ನಿಮ್ಮಂಥ ಬೇಕರ್ಸ್ ಇವರಿಗೆಲ್ಲ ಅದು ಈಸಿಯರ್ ಇನ್ನು ಅಲ್ಲ. ಇದು ಗಟ್ಟಿ ಆಗ್ತಾ ಬಂತಲ್ಲ. ಯೂಶ್ವಲಿ ಹಾಲು ನಾವು ಹಾಗೆ ನಾವು ಸಕ್ಕರೆ ಎಲ್ಲ ಹಾಕಿದ್ರೆ ಸ್ವಲ್ಪ ಹಾಗೆ ಬಿಟ್ಟರೆ ಒಡೆಯುತ್ತೆ ಅಂತ ಭಯ. ಇದು ಗಟ್ಟಿ ಆಗ್ತಾ ಬಂತು. ಸೊ ಇದಕ್ಕೆ ನಾವೀಗ ಕಾರ್ನ್ಫ್ಲೋರ್ ಮಿಕ್ಸರ್ ಹಾಕೋಣ. ಮಿಕ್ಸ್ ಮಾಡಿ. ಎಸ್, ಫ್ಲೇಮ್ ಹೈ ಇಟ್ಟಿಗೆ. ಹೈ ಇಡ್ಲಾ? ಹಾಂ, ಇಟ್ಟು. ಸೊ ನೀವೇನು ನೋಡ್ಕೊಳ್ಳಿ. ಸೊ ನಾನು ಈ ಪೇಸ್ಟ್ರೀಸ್ ಆಗಿರಲಿ ಇದರಲ್ಲಿ ಸ್ವಲ್ಪ ಹಿಂದೆ ಗೊತ್ತಿಲ್ಲ, ಆಮೇಲೆ ಹಾಳಾದರೆ ನನ್ನ ಹೆಸರು ಹೇಳಬಾರ್ದು, ಅದಕ್ಕೆ. ನೋಡಿ, ಮಿಕ್ಸರ್ ಟೈಟ್ನೆಸ್ ಬರ್ತದೆ. ಸೊ ಇಟ್ಸ್ ರಿಯಲಿ ವೆರಿ ಈಸಿ ಅಲ್ಲ. ಬಟ್ ಲಮ್ಸ್ ಬಾರದಾಗೆ ನೋಡ್ಕೊಳ್ಬೇಕು. ಇದಕ್ಕೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಹಾಕೊಳ್ಬೋದು ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್. ಕಲರ್ನು ಆ್ಯಡ್ ಮಾಡ್ಬೋದು, ಇದಕ್ಕೆ ಮಾಡ್ಬೋದು, ಆದರೆ ಕೋಕೋನಟ್ ಅಂತ ಗೊತ್ತಾಗಲ್ಲ. ಇದು ಹೇಗೆ ನೀವೇ ಟ್ರೈ ಮಾಡಿದ್ದ? ಟ್ರೈ ಮಾಡಿ. ಇದಕ್ಕೆ ಏನೂ ಇಲ್ಲ, ಬೇರೆ ಏನೂ ಇಲ್ವಾ? ಇಷ್ಟೇನಾ? ಇಷ್ಟೇ. ಓಹ್, ಇದು ನಾನು ಮಾಡ್ತೀನಿ. ಇದಕ್ಕೇನಂತೆ, ನಾನು ಮಾಡ್ತೀನಿ. ತುಂಬ ಈಸಿ ರೆಸಿಪಿ, ತುಂಬ ಈಸಿ ಇದೆ. ಬಟ್ ಲಮ್ಸ್ ಬಾರದಾಗೆ ನೋಡ್ಕೊಳ್ಬೇಕು. ಆ ಕನ್ಸಿಸ್ಟೆನ್ಸಿ ಎಷ್ಟು ಬರಬೇಕು? ಇದು ಒಂದಿಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಆ್ಯಕ್ಚುಲಿ ಸಾಕಿಷ್ಟು, ಅಂದರೆ ಏನು ಮುದ್ದೆ ಥರ ಬರಬೇಕು ಅಂತ ಇಲ್ಲ. ಓಕೆ, ಸೊ ಸೆಮಿ ಫ್ಲೂಯಿಡ್ನೂ ಅಲ್ಲ, ಸ್ವಲ್ಪ ಥಿಕ್ಕಾಗಿ ಬಂದರೆ ಆಯಿತು. ಓಕೆ, ಸೊ ಇಟ್ಸ್ ಡನ್. ಈ ಥರ ಒಂಥರ ಜೆಲಿ ಟೈಪ್ ಬರಬೇಕು. ಸೊ ಈಗ ನಾವು ಅದನ್ನೊಂದು ಬೌಲಿಗೆ ಹಾಕಿ ಫ್ರೀಝರಿಗೆ ಸೆಟ್ ಮಾಡಲಿಕ್ಕೆ ಇಡು. ಅಟ್ಲೀಸ್ಟ್ 1-2 hours ಬೇಕು ಫ್ರೀಝರಲ್ಲಿ ಇಟ್ಟು ಸೆಟ್ ಆಗೋದಕ್ಕೆ. ನೋಡೋಣ, ನಮ್ಮ ಫ್ರಿಜ್ಜಲ್ಲಿ ಬೇಗ ಸೆಟ್ ಆಗುತ್ತೆ. ಸೊ ಬೌಲ್ ಅಲ್ಲೇ ಇದೆ. ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಇದಕ್ಕೆ ಮಾಡ್ಕೊಳ್ಬೋದು. ಸೊ ಇದನ್ನು ನಾವೀಗ ಫ್ರಿಜ್ಜಲ್ಲಿ ಇಡುವ 1-2 hours ಸೆಟ್ ಆಗಲಿಕ್ಕೆ. ಆಸಮ್, ಸೂಪರ್. ಸೊ ಹಾಗಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ಲಾ? ಹೌದು, ಕೊಡಿ. ಫ್ರಿಜ್ಜಲ್ಲ, ಫ್ರೀಝರ್. ಓಕೆ, ಫ್ರೀಝರಲ್ಲಿ ಇಟ್ಟರೆ ತುಂಬ ಬೇಗ ಆಗುತ್ತೆ. ಹಾಫ್ ಆನ್ ಅವರ್ ಇಲ್ಲ 1 hour ಸೆಟ್ ಆಗುತ್ತೆ. ಸೊ ಇದು ಈಗ ಕೋಕೋನಟ್ ಪುಡಿಂಗ್ ಇಸ್ ರೆಡಿ, ಬಟ್ ಚಿಲ್ಲಾಗಿ ಫ್ರೀಸ್ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಈಗಂತೂ ಬಿಸಿ ಬಿಸಿ ಆದಂಥ ಪುಡಿಂಗ್ ಯಾವುದಾದ್ರೂ ಬಿಸಿ ಬಿಸಿಯಾಗಿ ತಿಂದಿದ್ದು ನೋಡಿದ್ದೀರಾ? ಇಲ್ಲ ಅಲ್ವಾ? ಅದು ಚಿಲ್ಲಾಗಿರಬೇಕು. ಇದನ್ನು ಚಿಲ್ಲಾಗೋದಕ್ಕೆ ಫ್ರೀಝರಲ್ಲಿ ಇಡ್ತೀನಿ. ಹೇಗೆ ತಯಾರಿಸೋದು ನೀವು ಮತ್ತೊಮ್ಮೆ ನೋಡಿ. ಕೋಕೋನಟ್ ಪುಡಿಂಗ್ ತಯಾರಿಸುವ ವಿಧಾನ. ಮೊದಲಿಗೆ 1 ದೊಡ್ಡ ಬೌಲ್ ತೆಂಗಿನ ಹಾಲನ್ನು
ಅರ್ಧ ಕಪ್ ಸಕ್ಕರೆ ಹಾಕಿ ಕುದಿಸಿ. 1/4 ಕಪ್ ತೆಂಗಿನ ಹಾಲಿಗೆ 4 ರಿಂದ 5 ದೊಡ್ಡ ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕಿ ಕಲಸಿ ಕುದಿಯುತ್ತಿರುವ ತೆಂಗಿನ ಹಾಲಿಗೆ ಸೇರಿಸಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿಕೊಳ್ಳಿ. ಒಂದು ಮುದ್ದೆ ಬರುವವರೆಗೂ ಕಲಸಿಕೊಳ್ಳಿ. ಆನಂತರ ಬೌಲ್ಗೆ ಹಾಕಿ ಫ್ರಿಡ್ಜ್ನಲ್ಲಿ ಸೆಟ್ ಆಗಲು ಬಿಡಿ. ಈಗ ಸವಿಯಲು ಚಿಲ್ಡ್ ಕೋಕೋನಟ್ ಪುಡಿಂಗ್ ರೆಡಿ. ನಮ್ಮ ಕೋಕೋನಟ್ ಪುಡಿಂಗ್ ಫ್ರೀಸ್ ಆಗೋದಕ್ಕೆ ಇಟ್ಟಿದ್ದೀನಿ. ಸೊ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಡ್ರಿ, ಜಟ್ಪಟ್ ಅಂತ ಆಯಿತು. ಸೊ ಹಾಗೆಯೇ ನೆಕ್ಸ್ಟ್ ರೆಸಿಪಿ ಯಾವುದು ಜಟ್ಪಟ್ಟಾಗಿ ಆಗುವಂಥದ್ದು ಹೇಗೆ ಏನು ಅಂತ ನೋಡಬೇಕು. ಅದಕ್ಕೆ ಎಲ್ಲ ಅವರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್ ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಒಂದಂತೂ ಸೂಪರ್ಬ್ ಆಗಿರುವಂಥ ಡೆಸರ್ಟ್ ರೆಡಿಯಾಗಿದೆ, ಅದು ಕೂಡ ಕೋಕೋನಟ್ ಪುಡಿಂಗ್. ಈಗ ಯಾವ ರೆಸಿಪಿ ನಮ್ಮ ಬ್ರೆಡ್ಡಿಂದ ಮಾಡ್ತಾರಾ ಅಥವಾ ನಾರನ್ಸ್ನವರ ಪರೋಟ ಇದು ಕೂಡ ಇದೆ, ಇದರಿಂದ ಏನಾದರೂ ಮಾಡ್ತಾರಾ, ಚಪಾತಿ ಕೂಡ ಇದೆ ಅದರಿಂದ ಮಾಡ್ತಾರಾ, ಅಥವಾ ಏನು ರೆಸಿಪಿ ಮಾಡ್ತಾರೆ ನನಗಂತೂ ಕ್ಲೂವೇ ಇಲ್ಲ. ಯಾವ ರೆಸಿಪಿ ಮಾಡ್ತಾರೆ, ಯಾಕೆಲ್ಲ ಇಷ್ಟೊಂದು ಟೆನ್ಷನ್, ಅವರನ್ನೇ ಕೇಳೋಣ. ಎಸ್ ಮೇಘ್ನಾ, ಈಗ ಯಾವ ರೆಸಿಪಿ ಮಾಡ್ತಾ ಇದೆ? ಬಟರ್ಫ್ಲೈ ಚಿಕನ್. ಬಟರ್ಫ್ಲೈ ಚಿಕನ್, ಓಕೆ. ಸೊ ಹಾಂ, ಆಗಲೇ ಹೇಳಿದ್ರಿ. ಸೊ ಬಟ್ ಚಿಕನ್ ಹೇಗೆ ಬಟರ್ಫ್ಲೈ ಆಯಿತು ಅಂತ ನನಗೆ ಸ್ವಲ್ಪ ಡೌಟ್. ಅದು ಹೆಣ್ಣು ಮುಟ್ಟ ನೀವು ನೋಡ್ತಾ ಇರಬೇಕು. ಸೊ ಹೆಣ್ಣು ಮುಟ್ಟ ನೋಡುವ. ಓಕೆ ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಸೊ ಫಸ್ಟ್ ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಓಕೆ, ಸೊ ಅದನ್ನು ಹಾಕೊಂಡು ಫಸ್ಟ್ ನಮಗೆ ಮಿಕ್ಸ್ ಬೇಸಿಕ್ಲಿ ಈಗ ನಮಗೆ ಮ್ಯಾರಿನೇಟ್ ಮಾಡಿ ಇಡಬೇಕು ಚಿಕನ್. ಎಷ್ಟೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ? ಓ, ಹಾಫ್ ಆನ್ ಅವರ್ ಬೇಕಾ? ಅಷ್ಟೊತ್ತು ನಾನು ವೇಟ್ ಮಾಡಬೇಕಾ? ಹಾಂ, ಮಾಡಬೇಕು. ಸೊ ಸ್ವಲ್ಪ ಬೇಗ ಮಾಡ್ಕೊಳ್ಳೋ ಇವತ್ತು. ಓಕೆ, ಎಸ್. ಸೊ ಚಿಕನ್ನು, ಅದಕ್ಕೆ ಉಪ್ಪು, ಸೊ ಇದಕ್ಕೆ ಬೋನ್ಲೆಸ್ ಚಿಕನ್ನೇ ಆಗಬೇಕು. ಹೌದು. ಸೊ ಸ್ವಲ್ಪ ಟಿಕ್ಕಾ ಮಸಾಲ. ಸೊ ಅರುಣಾ ಮಸಾಲರವರ ಅರುಣಾ ಟಿಕ್ಕಾ ಮಸಾಲ ಹಾಕ್ತಾ ಇದ್ದೀರಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಡನ್. ಸೊ ನಮ್ಮ ಹತ್ರ ಅರುಣಾ ಚಿಲ್ಲಿ ಪೌಡರ್ ಇದೆ. ಸೊ ಸ್ವಲ್ಪ ಹಾಕಿದರೂ ಕೂಡ ಒಳ್ಳೆ ಟೇಸ್ಟ್ ಆ್ಯಂಡ್ ಕಲರ್ ಕೊಡುವಂಥದ್ದು. ಸಾಕಾ? ಹೌದು. ಸ್ವಲ್ಪ ಪೆಪ್ಪರ್ ಪುಡಿ. ಸೊ ಅರುಣಾ ಪೆಪ್ಪರ್ ಪೌಡರ್ ನೋಡಿ, ಸಾಕಾ? ಹೌದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಡನ್. ಸೊ ಅರುಣಾ ಮಸಾಲದವರ ಬರೀ ಪೌಡರ್ಸೇ ಅಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇದೆ. ಫ್ರೆಶ್ ಆಗಿ ಈಗಲೇ ಗ್ರೈಂಡ್ ಮಾಡಿ ಇಟ್ಟಂತ ಹಾಗೆ ಒಳ್ಳೆ ಅರೋಮ ಬರುವಂಥದ್ದು. ಇಷ್ಟ ಹಾಕ್ಲಾ? ಹಾಕಿ, ಸಾಕು. ಸೊ ಈಗ ಅದಕ್ಕೆ ಕರ್ಡ್ ಹಾಕ್ತೇನೆ. ಸ್ವಲ್ಪ ಲೆಮನ್ ಜ್ಯೂಸ್. ಸೊ ಕರ್ಡ್ ಕೂಡ ಹಾಕ್ತಾ ಇದ್ದೀರಿ, ಮತ್ತೆ ಲೈಮ್ ಜ್ಯೂಸ್ ಬೇಕಾಗುತ್ತಾ? ಬೇಕಾಗುತ್ತೆ. ಬೇಗ ಅಂದರೆ ನೀವು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀರಿ, ಬಟ್ ಇದು ನೀವು ಹಾಕ್ತಾ ಇರುವ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ರೆ ನನಗೆ 5 ನಿಮಿಷದಲ್ಲೇ ಇದನ್ನ ಮ್ಯಾರಿನೇಷನ್ ಸಾಕು ಅನ್ಸುತ್ತೆ. ಸ್ವಲ್ಪ ಸೋಯಾ ಸಾಸ್ ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್. ಆ್ಯಂಡ್ ಈ ಮಸಾಲೆಗಳು ಬೈಂಡಿಂಗ್ ಅಲ್ವಾ? ಹೌದು. ಸೊ ಈ ಚಿಕನ್ ಬಟರ್ಫ್ಲೈ ಹೇಗೆ ಆಯಿತು ಅಂತ ನಾನು ಅದನ್ನು ಆಗದಿಂದ ಯೋಚನೆ ಮಾಡ್ತಾ ಇದ್ದೀನಿ, ಹೇಗೆ ಬಟರ್ಫ್ಲೈ ಆಗುತ್ತೆ ಅಂತ. ಬಿಕಾಸ್ ಏನು ಅಂತ ಶೇಪ್ ಏನೂ ಮಾಡಿಲ್ಲ, ಏನಿಲ್ಲ. ಸ್ಟಿಲ್ ವಂಡ್ರಿಂಗ್ ಯಾವ ಟೈಪ್ ಇದೆ ಅಂತ ಹೇಳಿ. ಸಸ್ಪೆನ್ಸ್. ಓಕೆ. ಸೊ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಈಗ ಮ್ಯಾರಿನೇಷನ್ ಆದಮೇಲೆ ಹೇಗೆ ಡೈರೆಕ್ಟ್ ಡೀಪ್ ಫ್ರೈ ಇದು ಅಥವಾ ಹೇಗೆ ಶಾಲೋ ಫ್ರೈನ ಏನು? ಡೀಪ್ ಫ್ರೈ. ಆದರೆ ಅದು ಮುಂಚೆ ಒಂದು ಚಿಕ್ಕದೊಂದು
ರೆಸಿಪಿ ಉಂಟು. ಓ ಓಕೆ ಓಕೆ. ಸೊ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ, ಹಾಗೆ ಸ್ವಲ್ಪ ತಾಳ್ಮೆ ಬೇಕು. ಸೊ ನಾನು ಯಾವಾಗಲೂ ಬೇಕಾ ಫಸ್ಟೇ ಮೊದಲೇ ಎಲ್ಲ ಕೇಳ್ತಾ ಇರ್ತೀನಿ. ಸೊ ಇದು ಆಗಿದೆ ಈಗ. ಸೊ ನಮ್ಮ ಹತ್ರ ಈಗ ಕಾರ್ನ್ಫ್ಲವರ್ ಉಂಟಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಅದರದ್ದು ಲಿಕ್ವಿಡ್ ಫಾರ್ಮ್ ಥರ ಮಾಡಿ ಇಟ್ಕೊಳ್ಬೇಕು. ಹಾಗಾದ್ರೆ ನೀರು ಬೇಕು ಸ್ವಲ್ಪ. ಹಾಕ್ಲಾ? ಅದಕ್ಕೆ ಹಾಕ್ಲಾ? ಇದಕ್ಕೆ ಹಾಕಿ ನೋಡ್ಕೊಳ್ಳಿ ಎಷ್ಟು. ಸ್ವಲ್ಪ ಸಾಕು. ಸೊ ಈಗ ಬಟರ್ಫ್ಲೈ ಹೇಗೆ ಅಂದರೆ ಇಲ್ಲಿಂದ ಬರುತ್ತೆ ಹೇಗೆ ಅಂತ. ಸೊ ಇದು ಪೊಟೆಟೊ ಸ್ಲೈಸ್ ಮಾಡಿ ತಂದಿದ್ದೀನಿ ನಾನು. ಸೊ ಇದ್ರ ಮೂಲಕ ನಿಮಗೆ ಬಟರ್ಫ್ಲೈ ಶೇಪ್ ಬರುತ್ತೆ. ಓ ಓಕೆ. ಆದರೂ ಇನ್ನೂ ಕ್ವೆಶನ್ ಮಾರ್ಕ್ ಇದೆ. ಬಟ್ ಓ ಅಂತ ಹೇಳುವಾಗ ಎಲ್ಲ ಅರ್ಥ ಆಯ್ತು ಅಂತ ಆಯ್ತು, ಗೊತ್ತಾಗ್ಲಿಲ್ಲ ನೀವು ಮಾಡಿ. ಓಕೆ. ಸೊ ಇದರಲ್ಲಿ ಪೊಟ್ಯಾಟೊ ಕೂಡ ಇದೆ, ವೆಜ್ ಅಂಡ್ ಚಿಕನ್ ಬೋತ್ ಮಿಕ್ಸ್ ಇದು. ಓಕೆ. ಸೊ ನಾವು ಎಣ್ಣೆ ಇಡುವ, ಅಲ್ಲಿ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಹೌದು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಪೊಟೆಟೊ ಸ್ಲೈಸ್ ಇದೆಲ್ಲ ಅದನ್ನು ಕಾರ್ನ್ಫ್ಲವರ್ ಮಿಕ್ಸರಲ್ಲಿ ಡಿಪ್ ಮಾಡ್ಕೊಳ್ಳಿ ಫಸ್ಟಿಗೆ. ಸೊ ಅದರ ನಂತರ ಅದರಲ್ಲಿ ಚಿಕನ್ ಪೀಸ್ ಹೀಗೆ ಮಿಡಲ್ ಇಲ್ಲಿಟ್ಟು, ಸೊ ಒಂಥರ ಟ್ಯಾಕೋ ಟೈಪ್ ಬರುತ್ತೆ ಇದು ಶೇಪ್. ಓಕೆ. ಸೊ ಟೂತ್ ಪಿಕ್ನ ಈಗ ಹಾಕಿದ್ರೆ ಈಗ ಬಂತು ಬಟರ್ಫ್ಲೈ. ಬಟರ್ಫ್ಲೈಗೆ ಹಾಮ್ ಮಾಡಿ ಇಡ್ತಾ ಇದ್ದೀರಾ ಮಾತ್ರ. ಆ್ಯಂಡ್ ಇದಕ್ಕೆ ಏನು ಫ್ಲೇವರ್ಸ್ ಬೇಕಾಗಿಲ್ವಾ? ಒಂದಾ ಕಾರ್ನ್ಸ್ಟಾಚ್ ಆಗಿರಲಿ ಅಥವಾ ಪೊಟ್ಯಾಟೊಗೆ ಏನು ಫ್ಲೇವರ್ಸ್ ಏನು ಹಾಕೊಳ್ಬೋದು? ಹೌದು, ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೊಳ್ಬೋದು. ಸ್ನ್ಯಾಕ್ಸ್ ಥರನೂ ಆಗುತ್ತೆ, ಚಟ್ಪಟ್ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸಿಗೆ. ಸೊ ಐ ಗೆಸ್ ನಾವು ಅದಕ್ಕೆ ಸ್ವಲ್ಪ ಏನಾದರೂ ಫ್ಲೇವರ್ಸ್ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ಬೋದು ಟೇಸ್ಟ್ ಅನಿಸುತ್ತೆ. ಇಫ್ ಸಪೋಸ್ ನಾವೇನಾದ್ರೂ ಈಗ ನೀವು ಹೇಳಿದ್ರೆ ಚಿಲ್ಲಿ ಪೌಡ್ರನ್ನೂ ಹಾಕ್ಕೊಳ್ಬೋದು, ಪೆಪ್ಪರ್ ಪೌಡರ್, ಸಾಲ್ಟ್ ಅಷ್ಟೇ ಸಾಕು. ಇಲ್ದಿದ್ರೆ ನಾವು ಇನ್ನೂ ಒಂಥರ ಇಟಾಲಿಯನ್ ಇದು ಬರಬೇಕಂದ್ರೆ ಆರಿಗ್ಯಾನೋ ಹಾಕಿ ಫಿನಿಶ್ ಅಲ್ವಾ? ಹಾಕಿ ನೋಡುವ ಒಂದು ಚಿಲ್ಲಿ ಪೌಡರ್ ಹಾಕಬೇಕು, ಹಾಕಿ ನೋಡುವ. ಇಷ್ಟೆಲ್ಲ ಹೇಳುವಾಗ ಸುಮ್ಮನೆ ಯಾಕೆ ಅಲ್ವಾ? ಹೌದು. ಸೊ ನಿಮ್ಮ ಕೈ ಇದಾಗಿದೆ, ನಾನೇ ಹಾಕ್ತೀನಿ. ಅದಕ್ಕೆ ಸ್ಪೂನ್ ಹಾಕಿ ಸಾಕಾ? ಸಾಕು. ಮಿಕ್ಸ್ ಮಾಡಿ ಕೊಡ್ಲಾ? ಸ್ವಲ್ಪ ಪೆಪ್ಪರು ಹಾಕಿದ್ವಿ. ಅರುಣ ಪೆಪ್ಪರ್ ಪೌಡರ್ ಐಗೆ ಸಾಕು. ಸಾಕು. ಫ್ಲೇವರ್ ಬೇಕು ಅಂದರೆ ಇಲ್ಲಿದೆ ಫ್ಲೇವರ್. ಸೊ ಅನ್ನ ಮಸಾಲದವರ ಪೌಡರ್ಸ್ ನೀವು ಹಾಗೆ ಹಾಕ್ಕೊಂಡು ಮಾಡ್ತಾ ಇದ್ರೆ ಅಷ್ಟೇ ಸಾಕಾಗುತ್ತೆ. ಸೊ ಗರಂ ಮಸಾಲಾನು ಹಾಕ್ಬೋದು, ಅದು ಇಂಡಿಯನ್ ಟೇಸ್ಟ್ ಬಂದ್ಬಿಡುತ್ತೆ ಅಲ್ವಾ? ಸೊ ಆಯಿಲ್ ಬಿಸಿ ಆಗಿದೆ. ಸೊ ಇದನ್ನು ನಾವು ಬಿಡೋಣ. ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕಾಯ್ತು ಇದನ್ನು. ಓಕೆ. ಸೊ ಇದು ಸರ್ವಿಂಗ್ ಕೂಡ ತುಂಬ ಈಸಿ ಅಲ್ಲ? ಅದೇ ಆ ಸ್ಟಿಕ್ಕನ್ನು ಇಟ್ಕೊಂಡು ನಾವು ಸರ್ವ್ ಮಾಡ್ಬೋದು. ಸೊ ಇದು ಟ್ರೈ ಮಾಡಿದ್ದೀರಾ ಮೊದಲು? ಇಲ್ಲ. ಓಕೆ. ಬಟ್ ಇದು ಟೇಸ್ಟಿಯಾಗಿರುತ್ತೆ, ಅದು ಗೊತ್ತಾಗುತ್ತೆ. ಇದು ನೀವು ಈ ಥರ ಟ್ರೈ ಮಾಡಿದರೂ ಪರವಾಗಿಲ್ಲ. ಬಿಕಾಸ್ ಚಿಕನ್ ಮ್ಯಾರಿನೇಷನ್ ನಾನು ಅದಕ್ಕೆ ಜಾಗ್ರತೆಯಲ್ಲಿ ನೋಡ್ತಾ ಇರ್ತೀನಿ ಏನೆಲ್ಲ ಹಾಕಿದ್ದಾರೆ ಅಂತ. ಆಮೇಲೆ ಬಕ್ರ ನಾನೇ ಅಲ್ವಾ? ಎಸ್. ಸೊ ಇದು ಚಿಪ್ಸ್ ಬೇರೆ, ಚಿಕನ್ ಬೇರೆ ಹಾಗೆ ಮಾಡಿ ಕೊಡೋ ಬದಲು ಒಂದರಲ್ಲೇ ಹಾಕಿಬಿಟ್ಟು ಅದರ ಒಂದು ಹೆಸರು ಡಿಫ್ರೆಂಟಾಗಿ ಕೊಟ್ಟು, ಫ್ಯಾನ್ಸಿ ಹೆಸರು ಕೊಟ್ಟು
ಅದರಲ್ಲೇ ಓ ಎಷ್ಟು ಹುಷಾರಪ್ಪ ಹುಡುಗಿ ಅಂತ ಅಂದ್ಕೊಳ್ಬೋದು. ಆ್ಯಂಡ್ ಇದನ್ನು ನೀವೀಗ ಮಾಡಿದ್ದೀರಲ್ಲ, ಒಂದೊಂದೇ ನೀವು ಮಾಡ್ತಾ ಇರುವಾಗ ನಾನು ಅಂದ್ಕೊಳ್ತಾ ಇದ್ದೀನಿ, ಚಿಪ್ಸ್ ನೀವು ತಿನ್ ಸ್ಲೈಸ್ ಮಾಡಿದ್ದೀರಿ. ತಿನ್ ಸ್ಲೈಸ್ ಮಾಡುವಾಗ ಇನ್ನೊಂದು ಹಾಗೆ ಥ್ರೆಡ್ಸ್ ಆಗಿ ಬರುತ್ತಲ್ಲ ಲೈನ್ಸಲ್ಲಿ, ಅಂಥ ಒಂದು ಇದರಲ್ಲಿ ಶೇಪಲ್ಲಿ ನಾವು ಕಟ್ ಮಾಡಿದರೆ ಬಟರ್ಫ್ಲೈಸ್ಗೆ ತುಂಬ ಕಲರ್ಸ್ ಬಂದಾಗ ಅನಿಸುತ್ತೆ ಅಲ್ವಾ? ಬಟ್ ವೆರಿ ನೈಸ್ ಥಾಟ್ ಆಯಿತಾ. ಏನೇ ಇರಲಿ, ಫಸ್ಟ್ ಟೈಮ್ ಟ್ರೈ ಮಾಡಿ ಏನೇ ಇರಲಿ, ಇಟ್ಸ್ ವೆರಿ ಇನ್ನೋವೇಟಿವ್. ಆ ಒಂದು ಥಾಟ್ ಬರಬೇಕು ಅಂತ ಹೇಳಿದ್ರೇ ಅದು ಕಷ್ಟ. ಆ ಒಂದು ಥಾಟ್ ಬಂದಿದ್ದು ಸೂಪರ್, ವೆರಿ ನೈಸ್. ಸೊ ಇದಾಗಿದೆ, ತೆಗೆಯುವುದಾ? ಹೌದು. Butterfly is ready to fly. ಸೊ ಬಟರ್ಫ್ಲೈ ಚಿಕನ್ ರೆಡಿಯಾಗಿದೆ. ಹೇಗೆ ಆಗಿದೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಬಟರ್ಫ್ಲೈಸ್ ಎಲ್ಲ ನನಗೆ ಆಯಿತು. ಸೊ ಒಳಗೆ ಬಟರ್ಫ್ಲೈಸ್ ಹೋಗ್ತಾ ಇದೆಯಾ ಹೇಗೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಸೂಪರ್ಬ್ ಆಗಿರುವಂಥ ಬಿಸಿ ಬಿಸಿಯಾದಂಥ ಪೊಟ್ಯಾಟೊ ಅಲ್ಲ, ಚಿಕನ್ ಬಟರ್ಫ್ಲೈ ಅಥವಾ ಬಟರ್ಫ್ಲೈ ಚಿಕನ್ ರೆಡಿಯಾಗಿದೆ. ಸೊ ಇದು ಟ್ಯಾಕೋಸ್ ಥರನೂ ಕಾಣ್ತಾ ಇದೆ. ವೆರಿ ಇನ್ನೋವೇಟಿವ್ ರೆಸಿಪಿ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಟರ್ಫ್ಲೈ ಚಿಕನ್ ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಬೋನ್ಲೆಸ್ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಟಿಕ್ಕಾ ಮಸಾಲ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಗಟ್ಟಿ ಮೊಸರು, ನಿಂಬೆ ರಸ, ಸೋಯಾ ಸಾಸ್, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಈ ಮಿಶ್ರಣವನ್ನು ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಟುಕೊಳ್ಳಿ. ಆನಂತರ ಆಲೂಗಡ್ಡೆಯ ಸ್ಲೈಸನ್ನು ಕಾರ್ನ್ಫ್ಲೋರ್ನಲ್ಲಿ ಅದ್ದಿ ತೆಗೆದು ಮಧ್ಯದಲ್ಲಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಇಟ್ಟು ಟೂತ್ಪಿಕ್ನಲ್ಲಿ ಚುಚ್ಚಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಬಟರ್ಫ್ಲೈ ಚಿಕನ್ ಸವಿಯಲು ಬಲು ರುಚಿ. ಎಸ್ ಮೇಘ್ನಾ, ಸೊ ಫಸ್ಟ್ ಪುಡ್ಡಿಂಗ ಅಥವಾ ಬಟರ್ಫ್ಲೈ ಮಾಡುವ? ಓಕೆ, ಸೊ ಸ್ಟಾರ್ಟರ್ಸ್, ಇದು ಡೆಸರ್ಟ್. ಎಸ್, ಇಲ್ಲಿ ಸ್ಟಾರ್ಟ್ ತಗೊಳ್ಳಿ. ಸೊ ಇದು ಹಾಗೆ ಫುಲ್ ತಿನ್ಬೇಕಲ್ವಾ? ಹೌದು. ಇದು ಕ್ರಿಸ್ಪ್ ಆಗಿದೆ. ಬಟರ್ಫ್ಲೈ ಇಸ್ ವೆರಿ ಸ್ಟಿಫ್. ವಾವ್, awesome, tasty, wonderful. ಬಟರ್ಫ್ಲೈಗೆ ಒಂದು ಮುಕ್ತಿ ಕೊಡುವ, ತುಂಬ ಚೆನ್ನಾಗಿದೆ. ವೆರಿ ನೈಸ್, ತುಂಬ ಟೇಸ್ಟಿಯಾಗಿದೆ. ವೆರಿ ಟೇಸ್ಟಿ, ಟ್ಯಾಂಗಿ, ಸ್ಪೈಸಿ ಆ್ಯಂಡ್ ಔಟರ್ ಕವರ್ ಇದೆಲ್ಲ ಪೊಟ್ಯಾಟೊಯಿಂದ ಹಾಕಿದ್ದು ಚಿಪ್ಸ್ ಥರ ವೆರಿ ಕ್ರಿಸ್ಪ್ ಆ್ಯಂಡ್ ಮಧ್ಯದಲ್ಲಿ ಜ್ಯೂಸಿ ಚಿಕನ್. ವಂಡರ್ಫುಲ್, ಆಸಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಸೊ ಈ ಥರ ಟ್ರೈ ಮಾಡ್ಬೋದು. ಸರಿಯಾಗಿರುವಂಥದ್ದು ಮಾತ್ರ ನನ್ನ ಮೇಲೆ ಟ್ರೈ ಮಾಡಬೇಕು, ಆಯಿತಾ? ಸೊ ಇದನ್ನು ನೋಡ, ಕೋಕೋನಟ್ ಪುಡಿಂಗ್ ನೋಡುವಾಗ ಇಡ್ಲಿ ಥರ ಕಾಣ್ತಾ ಇದೆ ಅಲ್ವಾ? ತಕ್ಷಣಕ್ಕೆ ನೋಡುವಾಗ ಇಡ್ಲಿ ಅನಿಸುತ್ತೆ. ವೆರಿ ಟೇಸ್ಟಿ, ಸಿಂಪಲ್, ಟೇಸ್ಟಿ. ನೀವು ಹೇಳಿದ್ರಿ ಕೋಕೋನಟ್ದು ಫ್ಲೇವರ್ ಹೋಗುತ್ತೆ ನಾವು ಬೇರೆ ಏನಾದರೂ. ಎಕ್ಸಾಕ್ಟ್ಲಿ, ನಮಗೆ ಈಗ ಎಕ್ಸಾಕ್ಟಾಗಿ ಆ ಕೋಕೋನಟ್ದು ಫ್ಲೇವರ್ ಸಿಗ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಸಿಂಪಲ್ ಎಟ್ ಟೇಸ್ಟಿ ರೆಸಿಪಿ. ಇನ್ನೂ ಬೇಕಾದರೆ ಅದನ್ನು ಮಾಡ್ಬೋದು. ಸೊ ಡ್ರೈ ಫ್ರೂಟ್ಸ್ ಅಥವಾ ಈ ಕ್ಯಾಶ್ಯೂ, ಬಾದಾಮ್, ಪಿಸ್ತಾ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಆ ಕ್ರಂಚ್ ಒಂದು ಬೈಟ್ ಸಿಗುತ್ತೆ. ಸೂಪರ್, ಆಸಮ್, ವಂಡರ್ಫುಲ್ ಎರಡು ಕೂಡ. ಥ್ಯಾಂಕ್ ಯು. ಸೊ ನನಗಂತೂ ತುಂಬ ಹಿಡಿಸ್ತು. ನಾನು ಯಾವಾಗಲೂ ಹೇಳ್ತೀನಿ, ನನಗೆ ಇನೋವೇಟಿವ್ ರೆಸಿಪೀಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ದಿಸ್ ಇಸ್ ಆಸಮ್.
ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ ಇಂಥದ್ದೇ ಹೊಸ ಹೊಸ ಇನೋವೇಟಿವ್ ರೆಸಿಪೀಸ್ ಇನ್ನಷ್ಟು ಟ್ರೈ ಮಾಡ್ತಾ ಇರಿ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್ ಮೇಘನಾ. ಇದೇ ರೀತಿ ಇನ್ನಷ್ಟು ಹೊಸ ರೆಸಿಪಿ ಬಂದು ನಮಗೆ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ಇವತ್ತಿನ ಒಂದು ಸಂಚಿಕೆ ಅಂತೂ ನನಗಂತೂ ತುಂಬ ಹಿಡಿಸ್ತು. ಯಾಕೆ ಅಂತ ಹೇಳಿದರೆ ವೆರಿ ಇನೋವೇಟಿವ್, ಸಿಂಪಲ್ ರೆಸಿಪಿ ಆ್ಯಂಡ್ ಇನೋವೇಟಿವ್ ರೆಸಿಪಿ. ಸೊ ಈ ಒಂದು ಇನೋವೇಷನ್ಗೆ ನಾನು ಸಲ್ಯೂಟ್ ಅಂತ ಹೇಳಬೇಕು. ತುಂಬ ಚೆನ್ನಾಗಿದೆ. ನಿಮ್ಮ ಕೈಯಲ್ಲೂ ಕೂಡ ಇಂಥ ಟೇಸ್ಟಿ ರೆಸಿಪಿ, ಇಂಥ ಇನೋವೇಟಿವ್ ರೆಸಿಪೀಸ್ ಇದ್ದರೆ ಖಂಡಿತವಾಗ್ಲೂ ಬಂದು ನಮಗೆ ಹೇಳ್ಕೊಡಿ. ಸೊ ಮತ್ತೊಮ್ಮೆ ಇಂಥ ರೆಸಿಪೀಸೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.